ಆತ್ಮೀಯರೇ, ಕಳೆದ 6 ವರ್ಷಗಳಿಂದ ಪುತ್ತೂರು ಪ್ರೀಮಿಯಂ ಲೀಗ್ ಎಂಬ ಕ್ರಿಕೆಟ್ ಪಂದ್ಯಾಟವನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಒಂದು ವರ್ಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟವನ್ನು ಕೂಡ ಫಿಲೋಮಿನಾ ಕಾಲೇಜ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಸುಮಾರು 60 ಜನರ ಸದಸ್ಯರಿರುವ ಅಭಿರಾಮ್ ಫ್ರೆಂಡ್ಸ್ ಕ್ಲಬ್ ಸಾಮಾಜಿಕವಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸುಮಾರು 40 ವಿದ್ಯಾರ್ಥಿಗಳಿಗೆ ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನವನ್ನು ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡ್ತಾ ಬರ್ತಾ ಇದ್ದೇವೆ. ಹಾಗೆ ರಕ್ತದಾನ ಶಿಬಿರವನ್ನು ಕೂಡ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. ಅದನ್ನು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ರಕ್ತದಾನ ಮಾಡುವುದರ ಮೂಲಕ ಸಮಾಜದಲ್ಲಿ ಸಮಾಜಮುಖಿ ಚಿಂತನೆಯ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಶೈಕ್ಷಣಿಕವಾಗಿ ಪ್ರತಿ ವರ್ಷ ಕೂಡ ಸರ್ಕಾರಿ ಶಾಲೆಗಳಿಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನದಂದು ಶೈಕ್ಷಣಿಕ ಸಹಾಯ ರೂಪದಲ್ಲಿ ಆ ಶಾಲೆಗೆ ಯಾವ ಅಗತ್ಯ ಇದೆ ಆ ಪೀಠೋಪಕರಣ ಅಥವಾ ಪುಸ್ತಕದ ಕಪಾಟುಗಳನ್ನು ನೀಡುವುದರ ಮೂಲಕ ಶೈಕ್ಷಣಿಕವಾಗಿ ಬಡ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಿಲ್ಲುವಂಥ ಕೆಲಸವನ್ನು ಅಭಿರಾಮ್ ಫ್ರೆಂಡ್ಸ್ ಮಾಡ್ತಾ ಬರ್ತಾ ಇದೆ. ಧಾರ್ಮಿಕವಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಮತ್ತು ನಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಯಾವುದೇ ಸೇವಾ ಕೆಲಸ ಇದ್ದರೆ ಅದನ್ನು ಮಾಡುವುದರ ಮೂಲಕ ಧಾರ್ಮಿಕ ಕೆಲಸಗಳಲ್ಲಿ ಕೂಡ ಮಂಚೂಣಿಯಲ್ಲಿ ನಮ್ಮ ಸದಸ್ಯರು ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇದೇ ಬರುವ ಫೆಬ್ರವರಿ 1 ಮತ್ತು 2ರಂದು ಪುತ್ತೂರು ಪ್ರೀಮಿಯಂ ಲೀಗ್ 6ನೇ ವರ್ಷದ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಸುಮಾರು 8 ತಂಡಗಳು ಭಾಗವಹಿಸ್ತವೆ. ವಿಶೇಷವಾಗಿ ಅಫಿಷಿಯಲ್ ಚಾಂಪಿಯನ್ ಟ್ರೋಫಿ ಎನ್ನುವ ಒಂದು ಹೊಸ ಆಯಾಮವನ್ನು ಸೃಷ್ಟಿಸಿದ್ದೇವೆ. ಅದರಲ್ಲಿ ಕೂಡ 8 ತಂಡಗಳು ಭಾಗವಹಿಸ್ತವೆ. ಈ 2 ದಿನದ ಕ್ರಿಕೆಟ್ ಹಬ್ಬದಲ್ಲಿ ಚಲನಚಿತ್ರ ನಟರು ಭಾಗವಹಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ನೀವು ಜೊತೆಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪ್ರಶಸ್ತಿ 1 ಲಕ್ಷ ಪ್ರಥಮ ಬಹುಮಾನ ಮತ್ತು ಅಭಿರಾಮ್ ಟ್ರೋಫಿ, 50,000 2ನೇ ಬಹುಮಾನ ಮತ್ತು ಅಭಿರಾಮ್ ಟ್ರೋಫಿ ಇದೆ. ಇಡೀ ಕ್ರೀಡಾ ಪ್ರೇಮಿಗಳಲ್ಲಿ ಪುತ್ತೂರು ತಾಲೂಕಿನ ಕ್ರೀಡಾ ಪ್ರೇಮಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಕ್ರೀಡಾ ಪ್ರೇಮಿಗಳು ಮತ್ತು ಕ್ರೀಡಾಸಕ್ತರು ಈ 2 ದಿವಸದ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ಅಭಿರಾಮ್ ಫ್ರೆಂಡ್ಸ್ನ ಪರವಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ಅತ್ಯಂತ ಪ್ರೀತಿಯಾಗಿ ವಿನಂತಿಯನ್ನು ಮಾಡಿಕೊಂಡು ಮ್ಯಾನ್ ಆಫ್ ದಿ ಸೀರೀಸ್ಗೆ ಒಂದು ಬೈಕ್ ಅನ್ನು ಕೂಡ ನೀಡ್ತಾ ಇದ್ದೇವೆ. ಹಾಗಾಗಿ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಕ್ರಿಕೆಟ್ ಪಂದ್ಯಾಟದ ಮಾಹಿತಿಯನ್ನು ಕಾರ್ಯದರ್ಶಿಗಳು ನೀಡಲಿಕ್ಕಿದ್ದಾರೆ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಈಗ 2 ದಿವಸದಲ್ಲಿ ಸಾಗಿ ಬರಲಿಕ್ಕಿರುವಂತಹ ಪುತ್ತೂರು ಪ್ರೀಮಿಯರ್ ಲೀಗ್ 2025 ಇದರಲ್ಲಿ ಸ್ಥಳೀಯ ಮಟ್ಟದ ಎಲ್ಲ ಪ್ರತಿಭೆಗಳಿಗೆ ಅವಕಾಶ ದೊರೆಯಬೇಕಂತೇಳಿ ಒಂದು ಉತ್ತಮ ವಿಚಾರಧಾರೆಯನ್ನು ಇಟ್ಕೊಂಡು ನಾವೀಗ ಈ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಇದರಲ್ಲಿ 8 ತಂಡಗಳು ಭಾಗವಹಿಸ್ತವೆ. ಪುತ್ತೂರು ತಾಲೂಕಿಗೆ ಸಂಬಂಧಿಸಿದಂಥ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಕಡಬ ಈ 4 ತಾಲೂಕಿಗೆ ಸಂಬಂಧಿಸಿದಂತಹ 8 ತಂಡಗಳು ಇದರಲ್ಲಿ ಭಾಗವಹಿಸಿದೆ. ಇದರಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತೆಗೆದು ಯಾರು ಇದರಲ್ಲಿ ಭಾಗವಹಿಸಿ ವಿಜೇತರಾಗ್ತಾರೋ ಆ ತಂಡದ ಮಾಲೀಕನಿಗೆ ಪುತ್ತೂರಿನ ಓವರಾಮ್ ಕ್ರಿಕೆಟ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ತಂಡದ ಮಾಲೀಕನಿಗೆ ಬೈಕ್ ಒಂದು ಕೊಡುವಂತಹ ಒಂದು ಕಾನ್ಸೆಪ್ಟ್ ಈ ಮ್ಯಾಚಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕಾಗಿ ನಾವು ಒಂದು ಹೆಮ್ಮೆ ಪಡ್ತಾ ಇದ್ದೇವೆ. ಇಂಥ ಒಂದು ವಿಚಾರಧಾರೆ ನಾವು ಪುತ್ತೂರಿನ ಓವರಾಮ್ ಕ್ರಿಕೆಟ್ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸ್ತಾ ಇದ್ದೇವೆ. ಇದಲ್ಲದೆ ನಾವು 1 ಲಕ್ಷ ಪ್ರಥಮ ಬಹುಮಾನವಾಗಿ ಹಾಗೂ ದ್ವಿತೀಯ ಬಹುಮಾನವಾಗಿ 50,000 ನಗದು ಬಹುಮಾನವನ್ನು ಅಭಿರಾಮ್ ಟ್ರೋಫಿ ಜೊತೆ ಕೊಡಲಿಕ್ಕಿದ್ದೇವೆ. ಪಂದ್ಯಾಟದ ವಿಶೇಷತೆಯಾಗಿ ಅಧಿಕಾರಿಗಳ ಕ್ರೀಡಾ ಹಣಾಹಣಿ ಅಫಿಷಿಯಲ್ ಚಾಂಪಿಯನ್ಸ್ ಟ್ರೋಫಿ ಅಂತೇಳಿ ಕೂಡ ನಾವು ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಪುತ್ತೂರು ತಾಲೂಕಿನ 8 ಇಲಾಖೆಗೆ ಸಂಬಂಧಿಸಿದಂತಹ ತಂಡಗಳು ಭಾಗವಹಿಸಲಿಕ್ಕಿದ್ದಾವೆ. ಪ್ರಮುಖವಾಗಿ ಇಂಜಿನಿಯರ್ಸ್ 11, PT 11, ಲಾಯರ್ಸ್ 11, ಪ್ರೆಸ್ ಕ್ಲಬ್ 11, ಮೆಸ್ಕಾಮ್ 11, ಫಾರೆಸ್ಟ್ 11, ಪೊಲೀಸ್ 11 ಹಾಗೆ ಡಾಕ್ಟರ್ಸ್ 11 8 ತಂಡಗಳು ಭಾಗವಹಿಸಲಿಕ್ಕಿದ್ದಾವೆ. ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಸಾಗಿ ಬರಲಿಕ್ಕಿರುವಂತಹ ಈ ಒಂದು ಸುಂದರ ಪಂದ್ಯಾಕೂಟದಲ್ಲಿ ನಮ್ಮ ಜೊತೆ ಅಧಿಕಾರಿಗಳು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಕ್ರೀಡಾ ಹಬ್ಬವನ್ನು ಇನ್ನೊಂದಷ್ಟು ಕೂಡ ಮೆರುಗುಗೊಳಿಸಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಬಯಸ್ತಿದ್ದೇವೆ. ಇದಲ್ಲದೆ ಪುತ್ತೂರು ತಾಲೂಕಿಗೆ ಹಾಗೂ ಹೊರಗಿನ ತಾಲೂಕಿಗೆ ಸಂಬಂಧಿಸಿದಂತಹ ಅನೇಕ ಪ್ರತಿಷ್ಠಿತ ಕ್ರೀಡಾ ಆಟಗಾರರು ಭಾಗವಹಿಸಲಿಕ್ಕಿದ್ದಾರೆ.
ರಾಜ್ಯ ಮಟ್ಟಕ್ಕೆ ಸಂಬಂಧಿಸಿದಂತಹ 8 ಐಕಾನ್ ಆಟಗಾರರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ತಾಲೂಕಿನ ಅತಿಥಿ ಗಣ್ಯರೆಲ್ಲರೂ ಇದರಲ್ಲಿ ಕೂಡ ನಮ್ಮಲ್ಲಿ ಭಾಗವಹಿಸಿ ನಮ್ಮ ಪಾಲುದಾರರಾಗಲಿಕ್ಕಿದ್ದಾರೆ. ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಧುರೀಣರೆಲ್ಲರೂ ನಮ್ಮ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಆತ್ಮೀಯರಾದ ನೀವೆಲ್ಲರೂ ಕ್ರೀಡಾ ಪ್ರೇಮಿಗಳು ನಮ್ಮನ್ನು ಹರಸಿ ಹಾರೈಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲೆಲ್ಲರೂ ಕೂಡ ವಿನಂತಿ ಮಾಡ್ತಿದ್ದೇವೆ. ಈಗ ಪಂದ್ಯಕೂಟದಲ್ಲಿ ವಿಜೇತ ತಂಡದ ಮಾಲೀಕನಿಗೆ ಬೈಕ್ ಉಡುಗೊರೆಯಾಗಿ ಸಿಗಲಿಕ್ಕಿದೆ. ಮ್ಯಾನ್ ಆಫ್ ದಿ ಸೀರೀಸ್ ಬಿಟ್ಟು ಪ್ರತಿ ತಂಡದ ಮಾಲೀಕರೆಲ್ಲರಿಗೂ ಕೂಡ ಇದು ಗಮನದಲ್ಲಿ ಇದೆ. ಹೇಗಂತ ಹೇಳಿದರೆ ಕಾನ್ಸೆಪ್ಟ್ ವಿಜೇತ ತಂಡದ ಮಾಲೀಕನಿಗೆ ಬೈಕ್ ಇಲ್ಲ, ಬೇರೆ ಪ್ರೈಸ್. ಬೈಕನ್ನು ಮೊದಲ ಬಾರಿಗೆ ಓನರ್ಗೆ ಕೊಡ್ತಾರೆ. ಅಂದರೆ ಪ್ರೀಮಿಯರ್ ಲೀಗ್ ಅಲ್ವಾ, ತಂಡದ ಓನರ್ ಮಾಲೀಕನಿಗೆ. ಇದು ಯಾವತ್ತು ಪ್ಲೇಯರ್ಗೆ ಕೊಡೋದು? ಏಪಲ ಪ್ಲೇಯರ್ಸ್ ಕೊರೊಂದಿತ್ತ, ಈ ಸಲ ಓನರ್ ಕೊರೊಂದ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.